ಪಾವಗಡ ತಾಲೂಕಿನ BS ಭಾರತೀಯ ವಿದ್ಯಾರ್ಥಿ ಸಂಘ ನಿಡಿಗಲ್ಲು ಹೋಬಳಿಯ ಹರಿಪುರ ಗ್ರಾಮದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಸಂಧ್ಯಾ ಶಾಲೆಯನ್ನು ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆ ಪ್ರತಿಜ್ಞೆ ಮಾಡುವ ಮೂಲಕ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ BVS ತುಮಕೂರು ಜಿಲ್ಲಾ ಮುಖಂಡರಾದ H ಕೆಂಚರಾಯರವರು ಮಾತಾಡಿ, ಭಾರತೀಯ ವಿದ್ಯಾರ್ಥಿ ಸಂಘ ಗ್ರಾಮದಲ್ಲಿ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ ಫುಲೆ ದಂಪತಿಗಳು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾ ಫುಲೆ ಇವರ ಹೆಸರಿನಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಶಾಲೆ ಪ್ರಾರಂಭ ಮಾಡಿದ್ದೇವೆ. ಭಾರತೀಯ ವಿದ್ಯಾರ್ಥಿ ಸಂಘವು 2002 ಜನವರಿ 26 ಸಂವಿಧಾನ ಜಾರಿಯಾದ ದಿನದಂದು ಮೈಸೂರಿನಲ್ಲಿ ಪ್ರಾರಂಭವಾಗಿ ವಿದ್ಯಾರ್ಥಿ ಸಂಘಟನೆಯು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ವೃತ್ತಿ ಜೀವನ ವೃತ್ತಿ ವಿಕಸನಕ್ಕಾಗಿ ವಿವಿಧ ರೀತಿಯ ಶಿಬಿರಗಳು, ಸ್ಪರ್ಧೆಗಳು, ಪ್ರತಿಭಾ ಪುರಸ್ಕಾರಗಳನ್ನು ಹಮ್ಮಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ತಮ್ಮ ಗುರಿ ಸಾಧಿಸಲು ಮಾರ್ಗದರ್ಶನ ನೀಡುತ್ತಾ ಬಂದಿದೆ ಎಂದರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸವಾಲುಗಳ ಬಗ್ಗೆ ಅರಿವು ಮೂಡಿಸುತ್ತಾ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಡಿದ ಮಹಾನ್ ಹೋರಾಟಗಾರರ ಚರಿತ್ರೆಯನ್ನು ಯುವಕರಿಗೆ ತಿಳಿಸುತ್ತಾ ಪ್ರಬುದ್ಧ ಭಾರತ ನಿರ್ಮಾಣದತ್ತ ಮುಂದುವರಿಯುತ್ತಾ ಬಂದಿದೆ. ಭಾರತದಲ್ಲಿ 1901ರಲ್ಲಿ ಸಾಕ್ಷರತೆಯ ಪ್ರಮಾಣ ಕೇವಲ 6% ಮಾತ್ರ ಇತ್ತು. ಯಾಕೆಂದರೆ ಅಲ್ಲಿ ಮನು ಸಂಸ್ಕೃತಿಯಿಂದ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇವಲ ಬ್ರಾಹ್ಮಣ ಪುರುಷರು ಹೊರತುಪಡಿಸಿದರೆ ಅವರ ಹೆಣ್ಣು ಮಕ್ಕಳು ಸಹ ವಿದ್ಯಾಭ್ಯಾಸವನ್ನು ಮಾಡುವಂತಿರಲಿಲ್ಲ. ಸಂವಿಧಾನ ಜಾರಿಯಾದ ನಂತರ ಎಲ್ಲರಿಗೂ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಪ್ರಾರಂಭವಾಗುವ ಮುಖಾಂತರ 2011ರ ಜನಗಣತಿಯಂತೆ ಭಾರತದಲ್ಲಿ 76.4% ಸಾಕ್ಷರತಾ ಹೊಂದಲು ಸಾಧ್ಯವಾಯಿತು. ಪಾವಗಡ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಈ ರೀತಿಯ ಸಂಜೆ ಶಾಲೆಗಳನ್ನು ತೆರೆಯುತ್ತೇವೆ, ಮುಂದುವರಿದು ತುಮಕೂರು ಜಿಲ್ಲೆಯ ಉದ್ದಗಲಕ್ಕೂ ಮುಂದುವರಿಸುತ್ತೇವೆ. ಈ ಸಂಜೆ ಶಾಲೆಗೆ ಮಕ್ಕಳಿಗೆ ಬೋಧನೆ ಮಾಡುತ್ತಿರುವ ಪಾವಗಡ ತಾಲೂಕಿನ ಭಾರತೀಯ ವಿದ್ಯಾರ್ಥಿ ಸಂಘದ ಸಂಯೋಜಕರಾದ ಸೋದರ ಶಶಿಕುಮಾರ್ ರವರಿಗೆ ಹಾಗೂ ಈ ಶಾಲೆಯನ್ನು ಪ್ರಾರಂಭ ಮಾಡಲು ಶ್ರಮಿಸಿದ ಭಾರತೀಯ ಪರಿವರ್ತನಾ ಸಂಘದ ಪಾವಗಡ ತಾಲೂಕು ಸಂಯೋಜಕರಾದ ಹರಿಹರಪುರ ಗ್ರಾಮದ HD ಈರಣ್ಣ ರವರಿಗೆ, ಪೋಷಕರಾದ ಹನುಮಂತರಾಯಪ್ಪ ಹಾಗೂ ಚಿತ್ರಕಲಾವಿದರಾದ ನಾಗರಾಜ್ ಅಣ್ಣನವರಿಗೆ, HN ನರಸಿಂಹಮೂರ್ತಿ ಹಾಗೂ B ನಾಗರಾಜ್ ಅವರಿಗೆ, ಅಂಗಡಿ ತಿಪ್ಪೇಸ್ವಾಮಿ, ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ, ವಿಶೇಷವಾಗಿ ಪತ್ರಕರ್ತರಾದ CK ಪುರ ರಾಮಪ್ಪ, ಭಾರತೀಯ ವಿದ್ಯಾರ್ಥಿ ಸಂಘ ತುಮಕೂರು ಜಿಲ್ಲೆ ವತಿಯಿಂದ ಭೀಮಾ ಅಭಿನಂದನೆಯನ್ನು ಸಲ್ಲಿಸಿದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಭಾರತೀಯ ವಿದ್ಯಾರ್ಥಿ ಸಂಘ BVS ಪಾವಗಡ ವತಿಯಿಂದ ಹರಿಹರಪುರ ಗ್ರಾಮ ಏಕೆ ಸಂಜೆ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಮ್ಮ ಹೆಸರು ಕೆಂಚರಾಯ್ ಅಂತಂದು. ನಮ್ಮದು ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಚಿಕ್ಕಮಗಳೂರು. ಈ ದಿನ ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಹರಿಹರಪುರ ಗ್ರಾಮದಲ್ಲಿ ಈ ದೇಶದ ಮೊಟ್ಟ ಮೊದಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ದಂಪತಿಗಳಾದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅವರ ಹೆಸರಿನಲ್ಲಿ ಸಂಜೆ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಭಾರತೀಯ ವಿದ್ಯಾರ್ಥಿ ಸಂಘವು 2002 ಜನವರಿ 26 ಅಂದರೆ ಸಂವಿಧಾನ ಜಾರಿಯಾದ ದಿನದ ಅಂಗವಾಗಿ ಪ್ರಾರಂಭ ಮಾಡಿ ಅಲ್ಲಿಂದ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣಕ್ಕೆ, ವ್ಯಕ್ತಿತ್ವ ವಿಕಾಸನಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಏನು ಬೇಕು ಅವಕಾಶಗಳನ್ನ ಮಾಡಿಕೊಡ್ತಾ ಮತ್ತು ಅವರ ಪ್ರತಿಭೆನ ಹೊರಹಾಕೋದಕ್ಕೆ ಮಾರ್ಗದರ್ಶನ ಮಾಡ್ತಾ ಮತ್ತು ನಮ್ಮ ದೇಶದಲ್ಲಿ ನಡೀತಿರುವಂತಹ ಶಿಕ್ಷಣ, ಶೈಕ್ಷಣಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅದರ ಅರಿವು ಮೂಡಿಸ್ತಾ ಅವರ ಸಾಧನೆಗಳನ್ನು ಹೊರಹಾಕೋದಕ್ಕೆ ಮತ್ತು ಈ ಸಮಾಜ ನಿರ್ಮಾಣ ಮಾಡೋದಕ್ಕೆ ಭಾರತದಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಮಹಾನ್ ನಾಯಕರ ಒಂದು ಚರಿತ್ರೆಯನ್ನು ವಿದ್ಯಾರ್ಥಿಗಳಿಗೆ ನಾವು ತಲುಪಿಸೋದ್ರ ಮುಖಾಂತರ ಈಗ ಶಿಕ್ಷಣ ವಂಚಿತರಾಗಿ ನಮ್ಮ ಭಾರತ ದೇಶದಲ್ಲಿ 1901ರ ಜನಗಣತಿ ಪ್ರಕಾರ ನಮ್ಮ ದೇಶದಲ್ಲಿ ಕೇವಲ 6% ಶಿಕ್ಷಣ ಇತ್ತು. ಯಾಕಂದರೆ ಅಲ್ಲಿ ಅದನ್ನು ಜಾಸ್ತಿ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಇಂಥ ಸಮುದಾಯಕ್ಕೆ ಮಾತ್ರ ಅದು ಹೆಣ್ಮಕ್ಳಿಗೂ ಶಿಕ್ಷಣ ಇರಲಿಲ್ಲ. ಆಗ ಇಂಥ ಸಮುದಾಯಕ್ಕೆ ಮಾತ್ರ ಶಿಕ್ಷಣ ಅಂತ ಇತ್ತು. ಮತ್ತು 1917-18 ಸಾಲಿಗೆ ಬಂದಾಗ ಈಗ ಒಂದು 76-78ಕ್ಕೂ ಹೆಚ್ಚು ಶಿಕ್ಷಣ ಇದೆ. ಇದಕ್ಕೆಲ್ಲ ಕಾರಣ ಬಂದುಬಿಟ್ಟು ಸಂವಿಧಾನ ಜಾರಿಯಾಗಿದೆ. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ಅಂದರೆ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದು ಸಂವಿಧಾನ ಮುಖಾಂತರ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮಹಿಳೆಯರಿಗೂ ಎಲ್ಲರಿಗೂ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದಲ್ಲಿದೆ. ನಮ್ಮ ಅತಿ ಹೆಚ್ಚಿನದಾಗಿ SC ST OBC ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ 70%-78% ಸಾಕ್ಷರತೆ ಇದ್ದಾರೆ. ಇವರೆಲ್ಲರೂ ಇನ್ನೂ ಹೆಚ್ಚಿನ ಜನ ಭಾರತೀಯ ವಿದ್ಯಾರ್ಥಿ ಸಂಘಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ನಮ್ಮ ಹಳ್ಳಿಯಿಂದಲೂ ನಾವು ಯಾಕೆ ಒಬ್ಬ ತಹಶೀಲ್ದಾರ್ ಕಳಿಸ್ಬಾರ್ದು, ಒಬ್ಬ ಪೊಲೀಸ್ ಸ್ಟೇಷನ್ಗೆ ಒಬ್ಬ SP ಕಳಿಸ್ಬಾರ್ದು, ಯಾಕೆ ನಾವು ಸಬ್ ಇನ್ಸ್ಪೆಕ್ಟರ್ ಮಾಡಬಾರ್ದು? ಇಲ್ಲಿರೋ ವಿದ್ಯಾರ್ಥಿಗಳು ಒಬ್ಬರು IAS, IPS, KS ಏನು ಬೇಕಾದ್ರೂ ಆಗಿ ಒಳ್ಳೊಳ್ಳೆ ಉದ್ಯೋಗ ಪಡ್ಕೊಂಡು ನಮ್ಮ ಹುಡುಗರು
ನಮ್ಮ ಸಮುದಾಯಕ್ಕೆ ಇವರು ಓದ್ಕೊಂಡು ಸಮುದಾಯನ ಘನತೆ ಗೌರವದವರಿಗೆ ಅವರು ಎತ್ತಿಡಲಿ, ಸಮುದಾಯನ ಮುನ್ನಡೆಸಲಿ ಅಂತ ಮಾಡೋದಕ್ಕೆ ನಾವು ಈ ದಿನ ನಮ್ಮ ಮಾರ್ಗದರ್ಶಕರು ಯಾವ ಥರ ಹೇಳ್ತಾರೆ ಅದ್ರ ಥರ ಮುಂದಿನ ದಿನ ಸಂವಿಧಾನ ಜಾರಿಯಾಗಿದೆ. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಅಂದರೆ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದು ಸಂವಿಧಾನ ಮುಖಾಂತರ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮಹಿಳೆಯರಿಗೂ ಎಲ್ಲರಿಗೂ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದಲ್ಲಿದೆ. ನಮ್ಮ ಅತಿ ಹೆಚ್ಚಿನದಾಗಿ SC ST OBC ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ 70%, 78% ಸಾಕ್ಷರತೆ ಇದೆ. ಇನ್ನೂ ಹೆಚ್ಚು ಆಗಬೇಕು. ಈ ಮಕ್ಕಳು ಚಿಕ್ಕ ಮಕ್ಕಳಿಂದನೇ ನಾವು ಅವ್ರಿಗೆ ಶಿಕ್ಷಣದ ಅರಿವನ್ನು ಮೂಡಿಸ್ಕೊಂಡು ಮುಂದೆ ಉನ್ನತ ವಿದ್ಯಾಭ್ಯಾಸ, ಉನ್ನತ ಉದ್ಯೋಗನ ಯಾವ ರೀತಿ ಪಡ್ಕೋಬೇಕಂತಂದು ಅವ್ರಿಗೆ ಹಾಸ್ಟೆಲ್ ಸೌಲಭ್ಯ ಆಗಿರ್ಬೋದು, ಕಾಲೇಜ್ ವ್ಯವಸ್ಥೆ ಆಗಿರ್ಬೋದು, ಭಾರತೀಯ ವಿದ್ಯಾರ್ಥಿ ಸಂಘದಿಂದ ನಮ್ಮ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಮಾರ್ಗದರ್ಶನ ಮಾಡ್ತಿದ್ದಾರೆ ಭಾರತೀಯ ವಿದ್ಯಾರ್ಥಿ ಸಂಘಕ್ಕೆ. ಜೊತೆಗೆ ಭಾರತದ ನಂಬರ್ 1 ಟೀಚರ್ ಅಕ್ಕ IAS ಅಕಾಡೆಮಿ ಡಾಕ್ಟರ್ ಶಿವಕುಮಾರ್ ಸರ್ ಇದ್ದಾರೆ. ಮತ್ತು ಹೈಕೋರ್ಟ್ ಲಾಯರ್ ಆದಂತಹ ಮತ್ತು ಭಾರತೀಯ ಪರಿವರ್ತನಾ ಸಂಘದ ಪ್ರೊಫೆಸರ್ ಹರಿರಾಮ್ ಸರ್ ಮಾರ್ಗದರ್ಶನ ಮಾಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಸೋಸಲೆ ಗಂಗಾಧರ್ ಸರ್ ಅವರು ಜನ್ ಕವಿಗಳು ಮತ್ತು ಸಾಹಿತಿಗಳು ಮೈಸೂರು, ಈ ಡಿಸೈನ್ ಸಮೇತ ಇವತ್ತು ಅವರೇನೆ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರೂ ಇನ್ನೂ ಹೆಚ್ಚಿನ ಜನ ಭಾರತೀಯ ವಿದ್ಯಾರ್ಥಿ ಸಂಘಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ನಮ್ಮ ಹಳ್ಳಿಯಿಂದನೂ ನಾವು ಯಾಕೆ ಒಬ್ಬ ತಹಶೀಲ್ದಾರ್ ಕಳಿಸ್ಬಾರ್ದು, ಒಬ್ಬ ಪೊಲೀಸ್ ಸ್ಟೇಷನ್ಗೆ ಒಬ್ಬ SP ಕಳಿಸ್ಬಾರ್ದು, ಯಾಕೆ ನಾವು ಸಬ್ ಇನ್ಸ್ಪೆಕ್ಟರ್ ಮಾಡಬಾರ್ದು, ಇಲ್ಲಿರೋ ವಿದ್ಯಾರ್ಥಿಗಳು ಒಬ್ಬರು IAS, IPS, KS ಏನು ಬೇಕಾದ್ರೂ ಆಗಿ ಒಳ್ಳೊಳ್ಳೆ ಉದ್ಯೋಗ ಪಡ್ಕೊಂಡು ನಮ್ಮ ಹುಡುಗರು ನಮ್ಮ ಸಮುದಾಯಕ್ಕೆ ಇವರು ಓದ್ಕೊಂಡು ಸಮುದಾಯನ ಘನತೆ ಗೌರವದವರಿಗೆ ಅವರು ಎತ್ತಿಡಲಿ, ಸಮುದಾಯನ ಮುನ್ನಡೆಸಲಿ ಅಂತ ಮಾಡೋದಕ್ಕೆ ನಾವು ಈ ದಿನ ನಮ್ಮ ಮಾರ್ಗದರ್ಶಕರು ಯಾವ ಥರ ಹೇಳ್ತಾರೆ ಅದ್ರ ಥರ ಮುಂದಿನ ದಿನ ಸಂಘದಿಂದ ಇವತ್ತು ಹರಿಹರಪುರ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪಾವಡ ತಾಲೂಕಿನಾದ್ಯಂತ ವಿವಿಧ ಹಳ್ಳಿಗಳಲ್ಲಿ ನಾವು ಪ್ರಾರಂಭ ಮಾಡಿ ಇದನ್ನು ತುಮಕೂರು ಜಿಲ್ಲೆಯ ಉದ್ದಗಲಕ್ಕೂ ಪಸರಿಸುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈಗ ಈ ಗ್ರಾಮದಲ್ಲಿ ಕಡು ಬಡತನ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಇದ್ರ ಕಡೆಯಿಂದ ಏನಾದರೂ ಸಹಾಯ ಸೌಲಭ್ಯ ಮಾಡಿಕೊಡ್ತೀರಾ? ಈಗ ನಾವು ಸಂಘಟನೆ ಜೊತೆಗೆ ಇಲ್ಲಿ ಇಷ್ಟು ಜನ ಪೋಷಕರು ಇಲ್ಲೆಲ್ಲ ಗ್ರಾಮಸ್ಥರಿದ್ದಾರೆ, ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಏನು ಓದೋದಕ್ಕೆ ಏನು ಬೇಕು, ಪೆನ್ನು, ಪುಸ್ತಕ, ಅವ್ರ ಕಲಿಕಾ ಸಾಮಗ್ರಿಗಳೇನಿದೆಯೋ ಅದಕ್ಕೇನೇ ಕುಂಠಿತ ಅದನ್ನು ಇಲ್ಲಿ ಟ್ಯೂಷನ್ ಮಾಡ್ತಿರೋಂಥ ಸಹೋದರ ಶಶಿ ಅವ್ರಿಗೆ ನೀವು ಹೇಳಿ, ನಾವು ಅವ್ರ ತಂದೆ ತಾಯಿಗಳು ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ಅದನ್ನು ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಏನು ತಲುಪಿಸ್ಬೇಕು ಅವ್ರ ವಿದ್ಯಾಭ್ಯಾಸಕ್ಕೆ ಅದನ್ನು ಖಂಡಿತ ನಾವು ಮಾಡ್ತೀವಿ. ಮಕ್ಕಳೆಲ್ಲ ಶಿಸ್ತಾಗಿ ಬರ್ತಾರೆ. ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಬದಲಾವಣೆನ ಇಲ್ಲಿನ ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ಅದನ್ನು ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಏನು ತಲುಪಿಸ್ಬೇಕು ಅವ್ರ ವಿದ್ಯಾಭ್ಯಾಸಕ್ಕೆ ಅದನ್ನು ಖಂಡಿತ ನಾವು ಮಾಡ್ತೀವಿ. ಮಕ್ಕಳೆಲ್ಲ ಶಿಸ್ತಾಗಿ ಬರ್ತಾರೆ. ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಬದಲಾವಣೆನ ಇಲ್ಲಿನ ಜನಗಳೇ ನೋಡಬೇಕಾಗುತ್ತೆ. ಅದು ಖಂಡಿತ ಅದೇ ಆಗುತ್ತೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.